ಐತಿಹಾಸಿಕ ಸತ್ಯದ ಸಿರಿ ಕ್ಷೇತ್ರ 4 ಸ್ಥಾನ ನಂದಳಿಕೆ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ನಂದಳಿಕೆ ಆಯನೋತ್ಸವ ಸಿರಿ ಜಾತ್ರೆ ಸಂಪನ್ನಗೊಂಡಿತು. ಶ್ರೀ ಕ್ಷೇತ್ರದ ಉರಿ ಬ್ರಹ್ಮ ಗಣಪತಿ ವೀರಭದ್ರ ನಂದಿಗುಣ ಸಿರಿಕುಮಾರ ಅಬ್ಬಗದಾರಗ ಖಡ್ಗೇಶ್ವರಿ ರತೀಶ್ವರಿ ಚಾಮುಂಡಿ ಅಣ್ಣಪ್ಪ ಕ್ಷೇತ್ರಪಾಲ ಭೂತರಾಜ ಗಜಮಲ್ಲ ಮಹಾನಾಗರಾಜ ಸ್ವಾಮಿ ಸಾನ್ನಿಧ್ಯಗಳಲ್ಲಿ ವಿಶೇಷ ಪೂಜೆ ನಡೆಯಿತು. ದೇವರ ಬಲಿಮೂರ್ತಿ ಪೂಜೆ, ನಂದಿಗೋಣ ಮೆರವಣಿಗೆ, ಆಲಡೆಯಲ್ಲಿ ಅಣ್ಣಪ್ಪ ದರ್ಶನ, ಸಾರ್ವಜನಿಕ ಅನ್ನಸಂತರ್ಪಣೆ ನಡೆಯಿತು. ನಂದಳಿಕೆ ಚಾವಡಿ ಅರಮನೆಯಿಂದ ಹೆಗ್ಗಡೆಯವರ ಆಗಮನ, ಪರಂಪರಾಗತ ಅದ್ದೂರಿ ಮೆರವಣಿಗೆ, ನಂತರ ಆಯನೋತ್ಸವ ಬಲಿ, ವೈಭವೋಪೇತ ಕೆರೆ ದೀಪೋತ್ಸವ, ನಂತರ ಸತ್ಯದ ಸಿರಿಗಳ ಮೂಲ ಕ್ಷೇತ್ರ ಆಲಡೆ ಸನ್ನಿಧಾನದಲ್ಲಿ ಶ್ರೀ ಸಿರಿಕುಮಾರ ಅಬ್ಬಗದಾರಗ ದರ್ಶನಾವೇಶಪೂರ್ವಕ ಸೂರ್ಯೋದಯ ಸೂರ್ಯಂತ ಸತ್ಯದ ಸಿರಿಗಳ ನಂದಳಿಕೆ ಸಿರಿ ಜಾತ್ರೆ ಸೇವೆ, ಬೆಳಗಿನ ಪ್ರಾಚೀನ ವಿಧಿ ವೈಭವಗಳು, ನಂತರ ಬೆಳಗಿನ ಚಾವ ಬ್ರಹ್ಮಮಂಡಲ ಸೇವೆ, ಬೆಳಗಿನ ಬಲಿಭೂತ ಇತ್ಯಾದಿ ಈ ಕ್ಷೇತ್ರದಲ್ಲಿ ನಡೆಯಿತು. ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ನಂದಳಿಕೆ ಚಾವಡಿ ಅರಮನೆ ಎನ್ ಸುಂದರರಾಮ ಹೆಗಡೆ, ಸುಹಾಸ್ ಹೆಗ್ಡೆ ಸಿರಿ ಜಾತ್ರೆಯ ಮಾರ್ಗದರ್ಶಕರಾಗಿದ್ದರು. ರಾಜ್ಯದ ನಾನಾ ಭಾಗಗಳಿಂದ ಸಾವಿರಾರು ಭಕ್ತರು ಆಯನೋತ್ಸವದಲ್ಲೂ ಪಾಲ್ಗೊಂಡಿದ್ದರು. ಸಿರಿ ಜಾತ್ರೆ ಈ ಸಲ ಏಪ್ರಿಲ್ 6ರಂದು ಸುಗ್ಗಿಯ ಹುಣ್ಣಿಮೆಯನ್ನು ಮಾಡಲಿಕ್ಕೆ ವರ್ಷಂಪ್ರತಿಯಂತೆ ಲಕ್ಷಾಂತರ ಮಂದಿ ಭಕ್ತರು ಬಂದು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿ ಮಾಡಿಕೊಂಡು ಇಲ್ಲಿಂದ ಹೋಗ್ತಾರೆ. ಹಾಗೆ ಬಂದ ಎಲ್ಲ ಭಕ್ತಾದಿಗಳಿಗೆ ನಮ್ಮ ನಂದಳಿಕೆ ಮತ್ತು ಆಸುಪಾಸಿನ ಎಲ್ಲ ಕಾರ್ಯಕರ್ತರು, ಸ್ವಯಂ ಸೇವಕರು ಒಳ್ಳೆಯ ರೀತಿಯಲ್ಲಿ ಅವರನ್ನು ಉಪಚರಿಸಿ ಕಳಿಸ್ತಾರೆ. ಹಾಗೆ